ಮುನಿಸುತ್ತರವೇ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ತಾವು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸ್ತಾ ಇದ್ದೀರಿ. ಪಟ್ಲರು ಮುನಿಸಿಕೊಂಡಿದ್ದಾರೆ, ಕಟೀಲು ಮೇಳಕ್ಕೆ ರಾಜೀನಾಮೆ ನೀಡುವಂಥ ಒಂದು ಪ್ರಸ್ತಾಪವನ್ನು ಕೂಡ ಮುಂದಿಟ್ಟಿದ್ದಾರೆ. ಈಗ ಬಂಟರ ವಾಹಿನಿಯ ಸಂಪಾದಕರು ಪ್ರದೀಪ್ ಕುಮಾರ್ ರೈ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್ ಕುಮಾರ್ ರೈಗಳೇ, ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ? ನಮಸ್ತೆ ಸರ್. ಮಾತಾಡಿ, ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ನಮಸ್ತೆ. ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ಹಲೋ, ಮಾತಾಡಿ ರೈಗಳೇ. ಈಗ ನಾನು ಬಂಟರ ವಾಹಿನಿ ಪತ್ರಿಕೆ ಸಂಪಾದಕರು. ನಾನೀಗ ಹೇಳ್ತಾ ಇದ್ದೇನೆ ಅಂದ್ರೆ, ಸತೀಶ್ ಪಟ್ಲ ಅವರೊಂದು ಪತ್ರಿಕೆಯಲ್ಲಿ ಬಂದ ಆಧಾರದ ಮೇಲೆ ತನ್ನ ನಿರ್ಧಾರವನ್ನು ತೆಗೆದುಕೊಳ್ಬಾರದು. ಏನಿದ್ದರೂ ಅವರು ಅದರ ಬಗ್ಗೆ ವಿಮರ್ಶಿಸಿ, ಅದರ ಬಗ್ಗೆ ಏನಾದರೂ ಅಭಿಪ್ರಾಯಗಳಿದ್ರೆ ಅದೇ ಪತ್ರಿಕೆಯಲ್ಲಿ ಒಂದು ಅವರಿಗೆ ತಮ್ಮ ಅಭಿಪ್ರಾಯವನ್ನು ಮಂಡಿಸಬಹುದು. ಮತ್ತೆ ಕಟೀಲಿನ ಹಸನವರು ಜಾತಿ ಆಧಾರದ ಮೇಲೆ ಏನಾದರೂ ಆ ರೀತಿ ಆದರೆ ಅದನ್ನು ಈ ಬಂಟರ ವಾಹಿನಿ ಪತ್ರಿಕೆ ಖಂಡಿತವಾಗಿ ಖಂಡಿಸುತ್ತದೆ. ಎಸ್, ನೀವು ಹಾಗಿದ್ರೆ ಕೊನೆಯದಾಗಿ ಹೇಳುವಂತದ್ದು, ಪಟ್ಲರು ರಾಜೀನಾಮೆಯನ್ನು ಹಿಂತೆಗೆದುಕೊಳ್ಬೇಕು, ಆ ಮೇಳದಲ್ಲಿ ಇರಬೇಕು, ಆ ಮೇಳದಲ್ಲಿ ಮುಂದುವರಿಯಬೇಕು. ಅವರಿಗೆ ತುಂಬಾ ಅಭಿಮಾನಿ ವರ್ಗ ಇದೆ. ಅವರು ಅಪ್ರತಿಮ ಕಲಾವಿದರೆಂಬುದಕ್ಕೆ ಎರಡು ಮಾತಿಲ್ಲ. ಆದುದರಿಂದ ತಾವು ಈ ನಿರ್ಧಾರವನ್ನು ಹಸನ್ ಅವರ ಗಮನಕ್ಕೆ ತಂದು ಅವರ ಹತ್ರನೇ ಕೂತ್ಕೊಂಡು ಪರಾಮರ್ಶಿಸಿ ವಿಮರ್ಶಿಸಿ ಆಮೇಲೆ ತನ್ನ ಒಂದು ನಿರ್ಧಾರವನ್ನು ಪ್ರಕಟಿಸಬೇಕೆಂದು ನಾನು ಪಟ್ಲ ಅವರ ಹತ್ರ ವಿನಂತಿಸುತ್ತಿದ್ದೇನೆ. ಆಗ್ಲಿ, ಧನ್ಯವಾದಗಳು ತಮ್ಮ ಅಭಿಪ್ರಾಯವನ್ನ ಇಲ್ಲಿ ತಿಳಿಸಿ ವ್ಯಕ್ತಪಡಿಸಿದ್ದಕ್ಕಾಗಿ. ವೀಕ್ಷಕರೇ, ಈಗಾಗಲೇ ಬಹಳಷ್ಟು ಮಂದಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೇರೆ ಬೇರೆ ವಿದ್ವಾಂಸರ ಜೊತೆಗಳು ಮಾತಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಈಗಾಗಲೇ ಲಕ್ಷ್ಮೀನಾರಾಯಣ ಹಸ್ರನವರು ಕರೆ ಮಾಡಿದ್ದಾರೆ. ನಾನು ಏನೋ ಸಣ್ಣದಾಗಿ ಒಂದು ಭಾಗವತಿಕೆ ಬಗ್ಗೆ ಅಷ್ಟೇ ಹೇಳಿದ್ದೆ, ಆದರೆ ಲೇಖನ ಮಾಡುವಾಗ ಒಂದು ಸ್ವಲ್ಪ ಇನ್ನೂ ಬೇರೆ ರೀತಿಯಲ್ಲಿ ಪ್ರಕಟವಾಗಿದೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇನ್ನು ಇದೇ ಹಿನ್ನೆಲೆಯಲ್ಲಿ ಬೇರೆ ಬೇರೆ ವಿಭಾಗದ ಜನ ತಾವುಗಳು ಕೂಡ ಕರೆ ಮಾಡ್ತಾ ಇದ್ದಾರೆ. ಬಹುಶಃ ತಮಗೆ ಒಂದಷ್ಟು ಏನು ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ಬರುವಂಥ ರಕ್ತ ಬೀಜಾಸುರಣ ಒಂದು ಪ್ರಸಂಗವನ್ನು ಇಟ್ಟುಕೊಂಡು ಇಲ್ಲಿ ಹಸರಣ್ಣ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆ ಪ್ರಸಂಗ ನೋಡಿದ ಸಂದರ್ಭದಲ್ಲಿ ನನಗೆ ಒಂದು ರೀತಿಯ ಸರಿಯಲ್ಲ ಅಂತ ಅನಿಸಿಕೊಂಡಿತ್ತು, ಆ ಭಾಗವತಿಗೆ ಶೈಲಿ ಸರಿಯಲ್ಲ ಅಂತ ಅನಿಸಿಕೊಂಡಿತ್ತು ಅಂತ ಅನ್ನುವಂಥದ್ದು. ಓಕೆ, ಈಗ ಮುಂಬೈಯಿಂದ ದಿನೇಶ್ ಶೆಟ್ಟಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ದಿನೇಶ್ ಶೆಟ್ರೆ, ನನ್ನ ಮಾತು ಕೇಳ್ತಾ ಇದೆಯಾ? ಏನು ಅಭಿಪ್ರಾಯ ವ್ಯಕ್ತಪಡಿಸಿರಿ? ತಮ್ಮ ಗಮನಕ್ಕೆ ಬಂದಿದೆಯಾ? ಸರ್, ಖಂಡಿತ. ನಿನ್ನೆಯಿಂದ ಇಲ್ಲಿ ಅಂದ್ರೆ ನಾನು ಉದಯವಾಣಿ ಪತ್ರಿಕೆಯಲ್ಲಿದ್ದೇನೆ ಮುಂಬೈಯಲ್ಲಿ. ಹೇಳಿ. ನಿನ್ನೆಯಿಂದ ಕಾಲ್ನ ಮೇಲೆ ಕಾಲ್ ಬರ್ತಾ ಉಂಟು, ನಮ್ಮ ಕಚೇರಿಗೆ ಕೂಡ ಬರ್ತಾ ಉಂಟು, ಮೊಬೈಲ್ಗೆ ಕೂಡ ಬರ್ತಾ ಉಂಟು. ಏನು ವಿಷಯ ಅಂತ ನಮ್ಮನ್ನೆಲ್ಲ ಇಲ್ಲಿ ತುಂಬಾ ಅಭಿಮಾನಿಗಳಿದ್ದಾರೆ ಪಟ್ಲ ಅವರದ್ದು. ಅಂದ್ರೆ ನನ್ನ ಲೆಕ್ಕದಲ್ಲಿ ಇವರು ಹಸರಣರು ಏನ್ ಹೇಳಿದ್ದಾರೆ ಇದು ಅವರಿಗೆ ಶೋಭೆ ತರುವಂತದ್ದಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಅಂದ್ರೆ ಯಕ್ಷಗಾನದ ಬಗ್ಗೆ ಒಬ್ರು ಅದರ ಯಕ್ಷಗಾನದಲ್ಲಿ ಏನಿದೆ ಅದರ ಅಂತರಂಗವನ್ನು ತಿಳಿದ ನಂತರ ಅದರ ಬಗ್ಗೆ ಮಾತನಾಡ್ಬೇಕು. ಈಗ ದೈವಾತ್ಮೆ ಆಟಕ್ಕೆ ಒಂದು ಯಕ್ಷಗಾನಕ್ಕೆ ಸತೀಶ್ ಪಟ್ಲ ಅವರ ಒಂದು ಟೀಮಿಗೆ ಒಂದು ಹೊಸ ಆಯಾಮವನ್ನು ತಂದುಕೊಟ್ಟವರು ಸತೀಶ್ ಪಟ್ಲ ಅವರು ಅಂತಾನೆ ಹೇಳ್ಬಹುದು. ಅಂದ್ರೆ ಅಲ್ಲಿ ರಕ್ತ ಬೀಜ ಬರುವಂತದ್ದು, ಅದನ್ನು ಆ ಒಂದು 5-6 ಹಾಡುಗಳನ್ನು ಕೇಳಲಿಕ್ಕೆ ಜನಗಳು ಹೋಗ್ತಾರೆ. ಆದ್ರೆ ಹಸರಣರು ಆ ಹಾಡುಗಳನ್ನ ಎತ್ತಿಕೊಂಡು ಯಾಕೆ ಇದನ್ನು ಟೀಕೆ ಮಾಡಿದ್ದಾರೆ ಅಂತ ಒಂದು ನಮ್ಮಲ್ಲಿ ಒಂದು ಸಂಶಯ ಮೂಡ್ತಾ ಇದೆ. ಇದು ಪಟ್ಲ ಅವರ ಬಗ್ಗೆ ವೈಯಕ್ತಿಕವಾಗಿ ಇರ್ಬೋದು ಅಥವಾ ಏನು ಜಾತಿಯ ಇದರಲ್ಲಿ ನೆಲೆಯಲ್ಲಿ ಇರ್ಬೋದು ಏನಂತ ಅರ್ಥ ಆಗುದಿಲ್ಲ. ಆದ್ರೂ ಇದನ್ನು ನಾವು ಮುಂಬೈಯ ಪಟ್ಲ ಅವರ ಪೂರ ಅಭಿಮಾನಿಗಳು ಅವರ ಪರವಾಗಿ ನಾನು ಖಂಡಿಸ್ತಾ ಇದ್ದೇನೆ. ಓಕೆ, ಧನ್ಯವಾದಗಳು ತಮ್ಮ ಅಭಿಪ್ರಾಯ ಮಂಡನೆಗೆ. ಎಸ್, ಇದು ಮುಂಬೈಯಿಂದ ಫೋನ್ ಮಾಡಿದರು ಅವರು. ಈಗಾಗಲೇ ನಾನು ಮತ್ತೆ ಪ್ರಯತ್ನ ಮಾಡಬೇಕಾಗಿದೆ, ವಿದ್ವಾಂಸರುಗಳ ಜೊತೆಗೆ ನಾನು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಎಸ್, ಈಗ ಮತ್ತೊಮ್ಮೆ ಕೇಳೋಣ. ಕೆಲವರು ಕರೆ ಮಾಡಿ ನಮಗೆ ಆ ಪ್ರಸಂಗದ ಭಾಗವತಿಕೆ ಏನಿದೆ, ಆ ರಕ್ತ ಬೀಜಾಸುರ ಬರುವಂಥ ಸಂದರ್ಭದಲ್ಲಿ ಭಾಗವತಿಕೆ ಏನಿದೆ ಅದನ್ನು ಮತ್ತೊಮ್ಮೆ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಮತ್ತೆ ನಾನು ನಿಮ್ಮ ಮುಂದೆ ಅದನ್ನು ಪ್ರಸಾರ ಮಾಡ್ತಾ ಇದ್ದೇನೆ, ಕೇಳಿ ನೋಡಿ. ಕಾಲಿ ರಕ್ತ ಬೀಜನು ನೋಡಿದನು ಕಾಲಿ ರಕ್ತ ಬೀಜನು ಕುಳಿತ ಶಿವೆಯರು ನೋಡಿದನು ಪಾಡಿದನು
ಇವಳನು ತಿಳಿಯದಿನಿತಾಯ್ತೆ ಇವಳನು ತಿಳಿಯದಿ ಇನಿತಾಯ್ತೆ ಮಾಡಲಿ ಅಕಟ ಮಾಡಲಿ ನಕಟ ಶುಂಭನ ಗೂಡು ಭಾಷೆಯ ಗೈರು ಬಂದಿಗೆ ಮಾಡಲಿ ಅಕಟ ಶುಂಭನ ಗೂಡು ಭಾಷೆಯ ಗೈರು ಬಂದಿಗೆ ಇವಳಿಯು ಬದ್ಧ ಕೇಡು ಇವಳಿಯು ಬದ್ಧ ಆದರೂ ಮಾತನಾಡಿಸುವೆ ಎನ್ನುತ್ತ ನೋಡಿದನು ಪಾಡಿದನು ಜಯ ಜಯ जय जय या देवी सर्वभूतेषु मातृरूपेण संस्थिता नमस्तस्यै 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 नमो नमः नमो नमः एनुत ನೋಡಿದನು ಪಾಡಿದನು ಕಲಿ ರಕ್ತ ಬೀಜ. ಎಸ್, ಪ್ರಕಾಶ್ ಬೆಳ್ಳೂರ್ ಅವರು ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್ ಬೆಳ್ಳೂರೇ, ಹೇಳಿ, ತಮ್ಮ ಅಭಿಪ್ರಾಯ ತಿಳಿಸಿ. ಸರ್ ಎಂತ ಸರ್ ಇದು? ಹಲೋ, ಹೇಳಿ ಹೇಳಿ. ಪಟ್ಲ ಕಟೀಲು ಮೇಲೆ ಬಿಡ್ತಾ ಇದ್ದಾರಂತೆ, ದೊಡ್ಡ ಆಘಾತ ನಮ್ಗೆ. ಹಲೋ, ಮಾತಾಡಿ ಮಾತಾಡಿ. ಅದೇ ಸರ್, ಪಟ್ಲ ಕಟೀಲು ಮೇಲೆ ಬಿಡ್ತಾ ಇದಾರೆ ಅಂದ್ರೆ ನಮ್ಗೆ ದೊಡ್ಡ ಆಘಾತ ಇದು. ನಾವೆಲ್ಲ ಈಗಿನ ಪೀಳಿಗೆ ಅವ್ರು ಸರ್. ನಾವು ಯಕ್ಷಗಾನಕ್ಕೆ ಅಟ್ರಾಕ್ಷನ್ ಆಗಿದ್ದೇ ಪಟ್ಲ ಅವರಿಂದ. ಹಲೋ, ಎಸ್ ಎಸ್, ಕೇಳ್ತಾ ಇದೆ, ಮಾತಾಡಿ. ಈಗ ಪಟ್ಲ ಅವರ ರಾಜೀನಾಮೆಯ ಹಿನ್ನೆಲೆಗಳು ಒಂದು ಲೇಖನದ ಹಿನ್ನೆಲೆಯಲ್ಲಿ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಅನ್ನುವಂಥದ್ದು, ಅವರ ಭಾಗವತಿಕೆಯ ಬಗೆಗೇನೆ ಒಂದು ಪ್ರಶ್ನೆ ಮಾಡಲಾಗಿದೆ ಅನ್ನುವ ಮುನಿಸು ಅವರಿಗೆ ಆಗಿರುವಂಥದ್ದು. ಆ ಕಾರಣದಿಂದಾಗಿ ಅವರು ರಾಜೀನಾಮೆಯನ್ನು ಕೊಡ್ತೇನೆ ಅನ್ನೋ ಪ್ರಸ್ತಾಪ ಮಾಡಿದ್ದಾರೆ ಅಂತ. ಸೊ ಏನು ಹೇಳ್ತೀರಿ ಪಟ್ಲರಿಗೆ, ಏನು ಹೇಳ್ತೀರಿ ಈಗ? ಖಂಡಿತ ಸರ್, ಪಟ್ಲ ಅವರಿಗೆ ಅಂತ ಲೇಖನಗಳು ಯಾರು ಬರೀಬಾರ್ದು. ಆ ಲೇಖನ ಯಾವ್ದು ಅಂತ ನಮ್ಗೂ ಗೊತ್ತಾಗಿಲ್ಲ. ಈಗ ನಿಮ್ಮ ಟಿವಿ ಚಾನೆಲ್ ಮೂಲಕ ನಮ್ಗೆ ಗೊತ್ತಾಗ್ತಾ ಇದೆ ಇದೆಲ್ಲ. ಆದ್ರೆ ಖಂಡಿತ ಸರ್, ಪಟ್ಲ ಅವರಂತೂ ಆತರ ರಿಸೈನ್ ಅಂತ ಒಂದು ತೀರ್ಮಾನ ತಗೊಳ್ಬಾರ್ದು. ಕಟೀಲ್ ಮೇಳದಲ್ಲಿ ತುಂಬಾ ಇನ್ನೂ ದುಡಿಬೇಕು ಸರ್. ನಾವೆಲ್ಲ ತುಂಬಾ ಅಭಿಮಾನಿಗಳು, ಅವರಿಂದಾಗಿಯೇ ನಾವು ಯಕ್ಷಗಾನದ ಅಭಿಮಾನಿಗಳಾಗಿದ್ದು. ಎಸ್ ಪ್ರಕಾಶ್. ಹಲೋ, ಎಸ್ ಪ್ರಕಾಶ್, ಧನ್ಯವಾದಗಳು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಕ್ಕೆ. ಎಸ್, ಈಗ ಪ್ರಕಾಶ್ ಬೆಳ್ಳಾರಿ ಅವರು ಕರೆ ಮಾಡಿದರು, ಯಾವುದೇ ಕಾರಣಕ್ಕೆ ಸತೀಶ್ ಪಟ್ಲ ಅವರು ರಾಜೀನಾಮೆಯನ್ನು ನೀಡಬಾರ್ದು ಮತ್ತು ಅದೇ ಮೇಳದಲ್ಲಿ ಮುಂದುವರಿಯಬೇಕು ಅನ್ನುವಂಥ ಭಾಳಷ್ಟು ಮಂದಿ ಕರೆ ಮಾಡ್ತಾ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದ್ರ ಮೂಲಕ ಪಟ್ಲ ಅಂತ ಅದ್ಭುತ ಭಾಗವತಿಕೆ ಮತ್ತು ಆಧುನಿಕ ಒಂದು ಆಧುನಿಕ ಕಾಲದಲ್ಲಿ ಅಂದರೆ ಯುವಕರನ್ನು ಯಕ್ಷಗಾನಕ್ಕೆ ಇತ್ತೀಚಿನ ದಿನಗಳಲ್ಲಿ ಆಕರ್ಷಣೆ ಮಾಡ್ತಾ ಇದ್ದಾರೆ, ಅದು ಪಟ್ಲರ ಭಾಗವತಿಕೆ ಅನ್ನುವಂಥದ್ದು. ಓಕೆ, ಈಗ ಯಕ್ಷಗಾನ ಕ್ಷೇತ್ರದ ವಿದ್ವಾಂಸರು ಪ್ರಭಾಕರ್ ಜೋಶಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ತಾವು ಏನು ಅಭಿಪ್ರಾಯ ವ್ಯಕ್ತಪಡಿಸಿರಿ ಸರ್? ಈಗ ಒಂದು ಕಡೆಯಲ್ಲಿ ಒಂದು ಲೇಖನ, ಲಕ್ಷ್ಮೀನಾರಾಯಣ ಅಸರಣ್ಣವರು ಬರೆದಿರುವಂಥ ಲೇಖನ, ಅಲ್ಲಿ ರಕ್ತ ಬೀಜಾಸುರನ ಒಂದು ಆ ಪ್ರಸಂಗದ ಆ ಸಂದರ್ಭದಲ್ಲಿ ಅಲ್ಲಿ ಬರುವಂಥ ಒಂದು ಭಾಗವತಿಕೆಯ ಆ ಶೈಲಿ ಏನಿದೆ ಅದನ್ನು ಅವರು ಪ್ರಶ್ನೆ ಮಾಡಿದ್ದಾರೆ. ಇದನ್ನು ನನಗೆ ನೋಡಲಾಗಲಿಲ್ಲ ಅನ್ನುವಂಥದ್ದು ಆ ಲೇಖನದಲ್ಲಿದೆ. ಸೊ ಇದಕ್ಕೆ ಮುನಿಸಿಕೊಂಡು ಪಟ್ಲ ಸತೀಶ್ ಶೆಟ್ಟರು ನಾನು ರಾಜೀನಾಮೆ ನೀಡ್ತಾನೆ ಅಂತ ಹೇಳಿದ್ದಾರೆ. ತಾವು ಏನು ಹೇಳ್ತೀರಿ? ನನಗೆ ಅಂದ್ರೆ ಊರಿನ ಸಂದರ್ಭ, ಪ್ರದರ್ಶನ ಸಂದರ್ಭ ನೋಡದೆ, ಲೇಖನ ಓದದೆ ಏನು ಹೇಳುದು ಸರಿಯಲ್ಲ. ಆದ್ರೆ ವಿಷಯ, ಅವರಿಬ್ಬರು ನಮಗೆ ಆತ್ಮೀಯರು, ಆದರಣೀಯರು. ಪಟ್ಲ ಸತೀಶ್ ಶೆಟ್ಟರು ತುಂಬಾ ಒಳ್ಳೆ ಭಾಗವತರು, ತರುಣರಲ್ಲಿ ತುಂಬಾ ಭರವಸೆ ಮೂಡಿಸಿದ ನಮ್ಮ ಆತ್ಮೀಯರಾದಂತಹ ಒಬ್ಬರು
ನಮ್ಮ ಆತ್ಮೀಯರಾದ ಕಿರಿಯ ಮಿತ್ರರವರು. ಹ. ಇದು ನಾನು ಹೆಚ್ಚು ವಿವರಗಳಿಗೆ ಹೋಗದೆ ಏನು ಹೇಳಬಹುದು ಅಂದ್ರೆ, ಈ ಏನೊಂದು ಸಂದರ್ಭದಲ್ಲಿ ಅದು ಆಗಿರಬಹುದು, ಅದು ಒಳ್ಳೆ ರೀತಿಯಲ್ಲಿ ಸೌಹಾರ್ದವಾಗಿ ಆ ಪ್ರಕರಣ ಮುಗಿಯಲಿ ಮತ್ತು ಅವರು ಆ ಮೇಳದಲ್ಲಿ ಮುಂದುವರೆಯಾಗಲಿ, ಅವರ ಭಾಗವತಿಕೆ ನಮಗೆ ಕಟೀಲು ಮೇಳದ ಮೂಲಕವೇ ಕೇಳುವ ಹಾಗೆ ಸಿಕ್ಲಿ ಅಂತ ನಾನು ಹಾರ್ದಿಕವಾಗಿ ಹಾರೈಸ್ತೇನೆ. ಮತ್ತು ವಿಷಯಗಳು ಸ್ನೇಹ ಸೌಹಾರ್ದದಿಂದ ಮುಗಿಸಲ್ಪಡ್ಲಿ ಆ ಸಂಬಂಧಪಟ್ಟ ವ್ಯಕ್ತಿಗಳೊಳಗೆ ಅಂತ ನನ್ನ ಹಾರೈಕೆ. ಈ ಶೈಲಿ ಬಗೆಗೆ ಏನ್ ಹೇಳ್ತೀರಿ ಸರ್? ಈಗ ಪಟ್ಲರ ಅವರದೇ ಆದಂತ ಒಂದು ಶೈಲಿ ಇದೆ, ಬಲಿಪುರದ ಅವರದೇ ಆದಂತ ಶೈಲಿ ಇದೆ. ಹೀಗೆ ಯಾವ ರೀತಿಯಲ್ಲಿ ಹೇಳಿದ್ರು ಅಂತ ಗೊತ್ತಿಲ್ಲ. ಅವರು ಸಮರ್ಥ ಭಾಗವತರು. ಮತ್ತೆ ಶೈಲಿಯ ಆಯ್ಕೆ ಎಂಬುದು ಸಂದರ್ಭವನ್ನು ಆಯಾ ದಿವಸದ ಮೂಡನ್ನು ಹೊಂದಿಕೊಂಡೆಲ್ಲ ಇರುವಂತಹದ್ದು. ಅವರು ಯಾವ ರೀತಿಯಲ್ಲಿ ಹೇಳಿದ್ದಾರೋ, ಇವರು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಅದನ್ನೆಲ್ಲ, ಅಂದ್ರೆ ಸಂದರ್ಭವನ್ನು ಇಡೀ ಅಧ್ಯಯನ ಮಾಡಿದ್ರೆ ನಾನು ಏನು ಹೇಳಲಾರೆ. ಆದ್ರೆ ಹಾಗೆ ಆಗಬಾರದು ಮತ್ತು ಅದು ಹಾಗೆ ಮುಂದುವರಿಯುವುದಿಲ್ಲ, ಅದು ಸ್ನೇಹಪೂರ್ಣವಾಗಿ ಮುಗಿಯಲಿ ಅಂತ ನಾನು ಹಾರ್ದಿಕವಾಗಿ ಹಾರೈಸ್ತೇನೆ. ಇವತ್ತಿನ ದಿನಗಳಲ್ಲಿ ಪರಂಪರೆ ಮತ್ತು ಸಾಂಪ್ರದಾಯಿಕತೆಯನ್ನ ಒಂದು ಮುರಿಯುವಂಥ ಪ್ರಯತ್ನಗಳು ಆಗ್ತಾ ಇದೆ ಅಂತ ಅನ್ನುವಂಥದ್ದು ಒಂದು ಯಕ್ಷಗಾನ ಕ್ಷೇತ್ರ ಸಂಬಂಧಪಟ್ಟ ಹಾಗೆ. ಸೊ ಇದೇ ಹಿನ್ನೆಲೆಯಲ್ಲಿ ಬರ್ತಾ ಇರುವಾಗ ಭಾಗವತಿಕೆಗಳು ಕೂಡ ಬೇರೆ ರೂಪವನ್ನು ಪಡೆದುಕೊಳ್ತಾ ಇವೆ ಅನ್ನುವಂಥ ಕೆಲವರ ಅಭಿಪ್ರಾಯಗಳು. ಅಂದರೆ ಇಲ್ಲಿ ಶೈಲಿಗಳಿವೆಯಾ, ಬದಲಾವಣೆ ಆಗ್ತಾ ಇದೆಯಾ, ಅಥವಾ ಬದಲಾವಣೆ ಸಹಜವೇ? ಈ ಸಂದರ್ಭದಲ್ಲಿ ಒಂದು ಆಳವಾದ ಯಕ್ಷಗಾನದ ಚರ್ಚೆಗಳಿಗೆ ನಾನು ಹೋಗುದಿಲ್ಲ. ಯಾಕಂದ್ರೆ ಅದು ನಿಧಾನವಾಗಿ ಅನೇಕ ಶೈಲಿಗೆ ಸಂಬಂಧಪಟ್ಟ ಪ್ರಶ್ನೆಗಳಿದ್ದಾವೆ. ಅದು ಅಂದ್ರೆ ಅದು ಡೀಪರ್ ಕ್ವಶನ್, ಅದೊಂದು ಆಳವಾದ ಪ್ರಶ್ನೆ. ರಾಗ ಅಂದ್ರೆ ಏನು, ಅದನ್ನು ಹೇಗೆ ಮಂಡಿಸಬೇಕು ಪಾತ್ರಾನುಸಾರವಾಗಿ, ಅದು ಒಂದು ಆಳವಾದ ಒಂದು ಚರ್ಚೆಗೆ ಸಂಬಂಧಪಟ್ಟ ವಿಷಯ. ನಾನು ಈ ಸಂದರ್ಭದಲ್ಲಿ ಅದನ್ನು ಚರ್ಚೆ ಮಾಡುವುದು ಕೂಡ ಸರಿಯಾಗುದಿಲ್ಲ. ಅದು ಬೇರೆ ಒಂದು ಕಲಾ ವಿಮರ್ಶೆಗೆ ಸಂಬಂಧಪಟ್ಟ ವಿಷಯ. ಅದನ್ನು ಕೂತು ಗಂಭೀರವಾಗಿ ನಾವು ಕೋರ್ಟ್ಗಳಲ್ಲಿಯೋ ಇನ್ನೊಂದು ವೈಯಕ್ತಿಕವಾಗಿಯೋ ಚರ್ಚೆ ಮಾಡಬಹುದಾದ ವಿಷಯವೇ ಹೊರತು ಈ ಸಂದರ್ಭಕ್ಕೆ ಹೊಂದಿಕೊಂಡು ಆ ಬಗ್ಗೆ ನಾನು ಅಭಿಪ್ರಾಯ ಹೇಳುವುದು ಅಷ್ಟು ಸರಿಯಲ್ಲ ಅಂತ ನನಗೆ ಕಾಣುತ್ತೆ. ಎಸ್, ಈಗ ಈ ಸಂದರ್ಭದಲ್ಲಿ ಸೌಹಾರ್ದಯುತವಾಗಿ ಇದನ್ನು ಪರಿಹರಿಸಬೇಕು ಅಂತ ತಾವು ಹೇಳ್ತೀರಿ ಅಂತ ನಾನು ಹೇಳ್ತೇನೆ. ಅವರು ಆ ಮೇಳದಲ್ಲಿ ಮುಂದುವರಿಸಬೇಕು ಮತ್ತು ನಮಗೆ ಹತ್ತಿರಾದ ಭಾಗವತರು, ಅವರು ಸಮರ್ಥ ಭಾಗವತರು, ಅವರ ಕಲಾ ಸೇವೆ ಬಹುಕಾಲ ನಡೀಬೇಕು ಎನ್ನುವುದೇ ನಮ್ಮ ಹಾರೈಕೆ. ಎಸ್ ಸರ್, ಧನ್ಯವಾದಗಳು ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಕ್ಕೆ. ಇದು ಯಕ್ಷಗಾನದ ಹಿರಿಯ ವಿದ್ವಾಂಸರು ಪ್ರಭಾಕರ್ ಜೋಶಿ ಅವರು ವ್ಯಕ್ತಪಡಿಸಿದಂಥ ಅಭಿಪ್ರಾಯ. ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ತೇನೆ. ವಿರಾಮ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರ್ತದೆ.